ನಾವು ಯಾರೂ ಸ್ವಾತಂತ್ರ್ಯಕ್ಕೆ ಮುಂಚಿನ ಅಸಹಕಾರ ಚಳುವಳಿಯಲ್ಲಿ ಇರಲಿಲ್ಲ. ಆದರೆ ಕೊರೋನಾ ಅಹಂಕಾರದ ವೈರಸ್ ಅದಾಗೆ ನಮ್ಮ ಹತ್ತಿರ ಬರುವುದಿಲ್ಲ. ನಮಗೊಂದು ಅವಕಾಶವಿದೆ. ಕೊರೋನಾ ವಿರುದ್ಧ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಬೇಕು. ಆಹ್ವಾನ ಕೊಟ್ರೆ ಬರುತ್ತೆ. ಕೊರೋನಾ ಆಹ್ವಾನ ಕೊಡುವುದನ್ನ ನಾವು ಬಿಡಬೇಕು. ಅನಗತ್ಯ ಓಡಾಡುವುದನ್ನು ನಿಲ್ಲಿಸಬೇಕು ಎಂದು ಸುರೇಶ್ ಕುಮಾರ್ ಹೇಳಿದ್ದಾರೆ. ಲಾಕ್ಡೌನ್ ಇದ್ಯಾವುದು ಅಗತ್ಯ ಬರೋಲ್ಲ. ನಾವೆಲ್ಲರೂ ಕೊರೋನಾ ವಿರುದ್ಧ ಅಸಹಕಾರ ಚಳುವಳಿ ಹೂಡಲೇಬೇಕಾದ ಅವಶ್ಯಕತೆ ಇದೆ ಎಂದು ಚಿಕ್ಕಮಗಳೂರಿನಲ್ಲಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಾವು ಯಾರು ಕೂಡ ಸ್ವಾತಂತ್ರ್ಯಕ್ಕೆ ಮುಂಚೆ ನಡೆದ ಬ್ರಿಟಿಷ್ ಅವರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿರಲಿಲ್ಲ. ಇವತ್ತು ನಮಗೊಂದು ಅವಕಾಶ ಇದೆ. ಕರೋನಾ ವಿರುದ್ಧ ಅಸಹಕಾರ ಚಳವಳಿ ನಾವೆಲ್ಲ ಭಾಗವಹಿಸಬೇಕು. ಅಂಡ್ ಕರೋನಾ ಇದೆಯಲ್ಲ, ನಮಗೆ ಗೊತ್ತಿರಬೇಕಲ್ಲ, ಬಹಳ ಅಹಂಕಾರದ ವೈರಸ್ ಅದು. ಅದಾಗೆ ನಿಮ್ಮ ಹತ್ರ ಬರೋದಿಲ್ಲ. ನೀವು ಆಹ್ವಾನ ಕೊಟ್ಟರೆ ಬರ್ತದೆ. ಸೊ ಆಹ್ವಾನ ಕೊಡೋದನ್ನ ಬಿಡಬೇಕು. ಆವಾಗ ಈ ಲಾಕ್ಡೌನು ಯಾವುದೂ ಅಗತ್ಯ ಬರೋದಿಲ್ಲ. ಸೊ ನಾನು ಜನ ಎಷ್ಟು ಸಹಕಾರ ಕೊಡ್ತಾರೆ, ಜನ ಅರ್ಥಕೊಂಡು ಅನಗತ್ಯವಾಗಿ ಓಡಾಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಅನಗತ್ಯ ಯಾಕೆ ಓಡಾಡಬೇಕು? ಇದೆಲ್ಲ ಒಂದು. ಇನ್ನು ಬೆಡ್ಗಳ ವಿಚಾರವಾಗಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ 8 ಝೋನ್ ಇದೆ, 8 ಉಸ್ತುವಾರಿಗಳಿದ್ದೇವೆ. ನಮ್ಮ ಪ್ರಕಾರ ಬೆಡ್ ಖಾಲಿ ಇರುತ್ತೆ. ಪೇಷಂಟ್ ಹೋದಾಗ ವಾಕಿಂಗ್ ಪೇಷಂಟ್ ಬಂದ್ರು ಸೇರಿಸಿಕೊಂಡ್ವಿ ಅಂತಾರೆ ಆಸ್ಪತ್ರೆಯವರು. ಅದು ಸರಿನಾ? ಸರಿ. ಅದು ತಪ್ಪು. ಪ್ರತಿ ಆಸ್ಪತ್ರೆಗೆ ಓರ್ವ ನೋಡೆಲ್ ಅಧಿಕಾರಿ ನೇಮಿಸಿದ್ದೇವೆ ಎಂದರು. ಅವರಿಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಗೊತ್ತಿರುತ್ತೆ. ಸರ್ಕಾರ ಆಸ್ಪತ್ರೆ 2ರಿಂದಲೂ ಅಧಿಕಾರಿ ಇರುತ್ತಾರೆ. ಅದನ್ನ ಸ್ಥಳೀಯರ ಪೊಲೀಸ್ ಠಾಣೆಗೂ ರಿಪೋರ್ಟ್ ಮಾಡಲು ಸೂಚಿಸಿದ್ದೇವೆ. 2 ದಿನದಲ್ಲಿ ಎಲ್ಲ ತಹಬದಿಗೆ ಬಂದು ಸಮಸ್ಯೆ ಬಗೆಹರಿಯುತ್ತೆ ಎಂದಿದ್ದಾರೆ. ಈಗ ಬೆಂಗಳೂರಿನಲ್ಲಿ 8 ಝೋನ್ ಇದೆ. 8 ಝೋನ್ಗೆ ನಾವು 8 ಜನ ನಾವು ಉಸ್ತುವಾರಿಗಳಿದ್ದೀವಿ. ನಮ್ಮಲ್ಲಿ ಎಷ್ಟು ಬೆಡ್ಡು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಮಾಡಿದ್ದೀವಿ. ಇಲ್ಲಿ ಬೆಡ್ಗಳ ತೊಂದರೆ ಯಾಕೆ ಬರ್ತಾ ಇದೆ ಅಂತ ಅನಿಸ್ತಾ ಇರೋದು ಅಂತಂದ್ರೆ, ನಮ್ಮ ಇದ್ರ ಪ್ರಕಾರ ಬೆಡ್ ಖಾಲಿ ಇರ್ತದೆ. ನಾವು ಪೇಷಂಟ್ ನ ಕರ್ಕೊಂಡು ಹೋದಾಗ ವಾಕಿಂಗ್ ಪೇಷಂಟ್ ಬಂದು ನಾವು ಸೇರಿಸ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಾರೆ. ಅದು ಸರಿನಾ? ಸರಿ. ತಪ್ಪು. ಅದಕ್ಕೋಸ್ಕರ ಈಗ ಪ್ರತಿ ಆಸ್ಪತ್ರೆಗೆ ಒಬ್ಬ ನೋಡಲ್ ಆಫೀಸರ್ನ ನಾವು ನೇಮಕ ಮಾಡಿದ್ದೀವಿ. ಅವರಿಗೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಏನು ಅನ್ನೋದು ಗೊತ್ತಿರ್ತದೆ. ನಮ್ಮ ಸರ್ಕಾರದ ಕಡೆನೂ ಒಬ್ರು ಇರ್ತಾರೆ, ಆಸ್ಪತ್ರೆ ಕಡೆನೂ ಒಬ್ರು ಇರ್ತಾರೆ. ಅದನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಕೂಡ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇನ್ನೊಂದು 2 ದಿವಸದಲ್ಲಿ ಇದೆಲ್ಲನೂ ಕೂಡ ಒಂದು ತಹಬದಿಗೆ ಬರ್ತದೆ. ಈ ಸಮಸ್ಯೆ ಪರಿಹಾರ ಆಗುತ್ತೆ. ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಯಾವುದೋ ರಾಜಕೀಯ ಕಾರ್ಯಕ್ರಮಕ್ಕೆ, ಇನ್ಯಾವುದೋ ಚಟುವಟಿಕೆ